ಚುನಾವಣೆಯ ಕಾವು ಅತ್ಯಂತ ವೇಗದಲ್ಲಿ ಹೋಗ್ತಾ ಉಂಟು. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಶಕ್ಕನವರು ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನ ಪತಾಕೆಯನ್ನು ಅರಳಿಸಲಿಕ್ಕಿದ್ದಾರೆ. ಎಲ್ಲ ಯುವ ಪಡೆ ಭಾರತೀಯ ಜನತಾ ಪಾರ್ಟಿಯ ಕಡೆ ಒಲವನ್ನು ತೋರಿಸಿದೆ. ಕಾರಣ ಇಷ್ಟೇ: ದೇಶಭಕ್ತಿ, ಗೋಮಾತೆ ರಕ್ಷಣೆ, ಮತಾಂತರ ನಿಷೇಧ ಕಾಯ್ದೆ, ತಾಯಿ ಭಾರತಾಂಬೆಯ ಸೇವೆ, ಅದರ ಜೊತೆಗೆ ಹಿಂದುತ್ವ, ಅಭಿವೃದ್ಧಿ. ಈಗಾಗಲೇ ಕಾಂಗ್ರೆಸ್ನವರು ರಾಜ್ಯದಲ್ಲಿ ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬ್ಯಾನ್ ಮಾಡ್ತೇವೆ ಅಂತ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ತನಕ ನಾವು 130 ಸೀಟ್ ಬಂದು ನಾವು ಬಹುಮತ ಬರ್ತೀವಿ ಅಂತ ಇತ್ತು. ಇವತ್ತಿನಿಂದ 150 ಸೀಟಿಗೆ ಹೋಗಿ ಆಯ್ತು ನಾವು. ಕಾರಣ ಇಷ್ಟೇ: ಬಜರಂಗ ದಳ ಒಂದು ದೇಶಭಕ್ತ ಸಂಘಟನೆ. ನಾನು ಬಜರಂಗ ವಿಭಾಗ ಸಂಚಾಲಕನಾಗಿ ಕೆಲಸ ಮಾಡಿದವ. ಆ ಕಾರಣಕ್ಕೋಸ್ಕರ ಅಲ್ಲಿ ನಮಗೆ ಸಿಕ್ಕಂತ ಸಂಸ್ಕಾರ ದೇಶವನ್ನ ರಕ್ಷಣೆ ಮಾಡುವಂಥದ್ದು, ತಾಯಿ ಭಾರತಾಂಬೆಯ ಸೇವೆಯನ್ನು ಮಾಡುವಂಥದ್ದು, ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂತ ಕೆಲಸವನ್ನ ಬಜರಂಗ ದಳ ಕಲಿಸಿಕೊಡ್ತದೆ. ಇದು ಕಾಂಗ್ರೆಸ್ನವರು ಮುಸಲ್ಮಾನರ ಓಲೈಕೆಗೋಸ್ಕರ ಬಜರಂಗ ದಳವನ್ನ ಬ್ಯಾನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇಷ್ಟೇ ಸಾಕು, ಇಡೀ ಹಿಂದೂ ಸಮಾಜ ಭಾರತೀಯ ಜನತಾ ಪಾರ್ಟಿಯನ್ನ ಅಪ್ತದೆ. ಅದರ ಜೊತೆಗೆ ಇಡೀ ಹಿಂದೂ ಸಮಾಜ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತದೆ. ಯಾಕಂದ್ರೆ ಬಜರಂಗ ದಳದ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿ ಒಂದು ಅವರನ್ನ ರಕ್ಷಣೆ ಮಾಡುವಂತ ಪಕ್ಷ. ಯಾಕಂದ್ರೆ ನಾವು ಪರಿವಾರ ಸಂಘಟನೆ. ಇವತ್ತು ಏನು ಶ್ರೀರಾಮಚಂದ್ರನ ಒಂದು ಸ್ನೇಹಿತ, ಶ್ರೀರಾಮಚಂದ್ರನ ದೂತ ಆಂಜನೇಯ ಸ್ವಾಮಿಯ ಹೆಸರಲ್ಲಿ ಇರುವಂಥದ್ದು ಬಜರಂಗ ದಳ. ಬಜರಂಗ ದಳ ಏನು ಸೀತಾಮಾತೆ ಅಪಹರಣ ಆದಾಗ ಆಂಜನೇಯ ಸ್ವಾಮಿಯವರು ಅಯೋಧ್ಯೆಯಿಂದ ಅಲ್ಲಿ ಹೋಗಿ ಸೀತಾಮಾತೆ ರಕ್ಷಣೆಗೋಸ್ಕರ ಹೋದ್ರ, ಅಲ್ಲಿ ರಾಕ್ಷಸರು ಅವರ ಬಾಲಕ್ಕೆ ಬೆಂಕಿಯನ್ನು ಕೊಟ್ಟರು. ಆ ಲಂಕೆಗೆ ಇಡೀ ಲಂಕಾ ದಹನವನ್ನು ಆಂಜನೇಯ ಸ್ವಾಮಿ ಮಾಡ್ತಾರೆ. ಅವರಿಗೆ ಆಂಜನೇಯ ಸ್ವಾಮಿ ಹಿಡಿಲಿಕ್ಕೆ ಆಗ್ಲಿಲ್ಲ. ಇವತ್ತು ಅದೇ ಕೆಲಸವನ್ನ ಬಜರಂಗ ದಳವನ್ನ ಬ್ಯಾನ್ ಮಾಡ್ತಾ ಅನ್ನೋ ವಿಚಾರವನ್ನು ಹೇಳುತ್ತಾ ಆ ವಿಚಾರವನ್ನ ಆಂಜನೇಯ ಸ್ವಾಮಿಯ ಬಾಲಕ್ಕೆ ಬೆಂಕಿ ಕೊಟ್ಟಾಗಿದೆ. ಅದಕ್ಕೋಸ್ಕರ ಬಜರಂಗ ದಳ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡುವ ಮುಖಾಂತರ ಕಾಂಗ್ರೆಸ್ಸಿಗೆ ತಕ್ಕ ಪಾಠವನ್ನು ಕಲಿಸಲಿಕ್ಕಿದ್ದಾರೆ. ಇಲ್ಲಿ ಯಾವುದೇ ಬಂಡಾಯದ ಬಿರುಗಾಳಿದ್ರು ಕೂಡ ಇಡೀ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಹಿಂದೂ ಸಮಾಜ ಇದೆ. ಅದ್ರ ಜೊತೆಗೆ ಬಜರಂಗ ದಳ ಇರ್ಬೋದು, ಜಾಗರಣ ವೇದಿಕೆ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವ ಮುಖಾಂತರ ಇಡೀ ಪರಿವಾರ ಸಂಘಟನೆ ಬಿಜೆಪಿಯನ್ನು ಗೆಲ್ಲಿಸ್ತೇವೆ. ಆ ಮುಖಾಂತರ ಇಡೀ ರಾಜ್ಯದಲ್ಲಿ 150 ಸೀಟನ್ನು ಪಡೆಯುವಂತ ವಿಚಾರದಲ್ಲಿ ನಾವು ಮುನ್ನುಗ್ತೇವೆ. ಹೊಸದಾಗಿ ಈಗ ನೀವು ವಿಶೇಷವಾಗಿ ಪುತ್ತೂರಿನಲ್ಲಿ ಈ ಸಲ ಒಂದು ಬಿಜೆಪಿಯ ಪಕ್ಷವನ್ನೇ ಮುನ್ನಡೆಸಬೇಕು, ಪತಾಕೆ ಹಾರಿಸಬೇಕು ಅಂತ ಹೇಳ್ತೀವಿ. ಅದಕ್ಕಾಗಿ ತಮ್ಮದೇ ಆದಂತಹ ಒಂದು ವಿಶೇಷ ತಂಡವನ್ನು ರಚಿಸಿಕೊಂಡು ಮುಂದುವರಿತಾ ಇದೆ. ಹೇಗಿದೆ ಯುವಕರ ರೆಸ್ಪಾನ್ಸ್? ಯುವಕರೆಲ್ಲ ಯಾವ ರೀತಿ ಅಂದ್ರೆ ತಾಯಿ ಭಾರತೀಯ ಸೇವೆ ಅಂತ ಹೊರಟಿದ್ದಾರೆ. ನಮಗೆ ಕೊಟ್ಟದ್ದು ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಗಿಂತ ದೇಶ ಮುಖ್ಯ. ಇಡೀ ಯುವಕರ ಪಡೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೆ ಬಿಜೆಪಿ ಬರಬೇಕು. ಆ ಮುಖಾಂತರ ಹಿಂದೂ ಸಮಾಜ ಸುದೃಢ ಆಗ್ಬೇಕು, ಅದರ ಜೊತೆಗೆ ಅಭಿವೃದ್ಧಿ ಆಗ್ಬೇಕು. ಈಗಾಗಲೇ ನಮ್ಮ ಹಿರಿಯರು ಮಾರ್ಗದರ್ಶಕರು ಸದಾನಂದ ಗೌಡ ಮಾತನಾಡಿದ್ರು. ಅಭಿವೃದ್ಧಿ ಸಂಜೆ ಮಠ ಹಿಂದಿನ ಶಾಸಕರು, ಈಗಿನ ಶಾಸಕರು 2,000 ಕೋಟಿ ಅನುದಾನ ತರುವ ಮುಖಾಂತರ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಇಡೀ ಮಿಂಚಿನ ಸಂಚಾರವನ್ನು ಮಾಡಿ ಸಂಘದ ಶಿಕ್ಷಣವನ್ನು ಪಡೆದು ಇಡೀ ರಾಜ್ಯದಲ್ಲಿ ಓಡಾಟ ಮಾಡಿದ್ದಾರೆ. ಜೊತೆಗೆ ಶೋಭಾ ಕರಂದ್ಲಾಜೆ ಅಂದ್ರೆ ಪುತ್ತೂರು ಅನೇಕ ನಾಯಕರನ್ನ ರಾಜ್ಯಕ್ಕೆ ಕೊಟ್ಟಿದೆ, ದೇಶಕ್ಕೆ ಕೊಟ್ಟಿದೆ. ಇಲ್ಲ ನಾಯಕರ ಪರಿಶ್ರಮ, ಈ ನಾಯಕರ ಶ್ರದ್ಧೆ, ಇವರೆಲ್ಲರ ಶ್ರದ್ಧೆಗೆ ನಾವೆಲ್ಲರೂ ಯುವಕರು ಅದಕ್ಕೆ ಜೊತೆಗೂಡಿ ಇಡೀ ಪುತ್ತೂರಿನಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಶಕನವನ್ನು ಗೆಲ್ಲಿಸ್ತೇವೆ. ಯಾಕೆ ಆಶಕನನ್ನು ಗೆಲ್ಲಿಸ್ತೇವೆ ಅಂದ್ರೆ ಅವರು ಒಂದು ಶಾಂತ ಸ್ವರೂಪಿ, ಅದರ ಜೊತೆಗೆ ಅಭಿವೃದ್ಧಿ ಹರಿಕಾರರು ಕೂಡ ಹೌದು. ಎಲ್ಲ ಅನುಭವ ಅವರ ಜೊತೆ ಉಂಟು. 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, 1 ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, 1 ಬಾರಿ ಸುಳ್ಯ ನಗರಸಭಾ ಅಧ್ಯಕ್ಷರಾಗಿ ಅತ್ಯಂತ ಅನುಭವಿ ಮತ್ತೆ ಹಿಂದುತ್ವ ಎರಡನ್ನ ಪಡ್ಕೊಂಡ ಕಾರಣಕ್ಕೋಸ್ಕರ ಎಲ್ಲ ಯುವಕರ ಕಣ್ಮನೆಯಾಗಿದ್ದಾರೆ. ಆ ಮುಖಾಂತರ ಇಡೀ ಹಿಂದೂ ಸಮಾಜ, ಯುವ ಸಮಾಜ, ಯುವ ಮೋರ್ಚಾ ಹಿಡಿದು ಬಜರಂಗ ದಳ ಎಲ್ಲ ಒಟ್ಟು ಸೇರಿ ಕೆಲಸವನ್ನು ಮಾಡ್ತೇವೆ. ಆ ಮುಖಾಂತರ ಸುಮಾರು 30,000 ಅಂತ ನಾವು ಗೆಲ್ತೇವೆ. ಪ್ರಾರಂಭದಲ್ಲಿ ಹೇಳಿದೆ ನಾನು, ಇಡೀ ಕೇಸರಿ ಪಡೆ ಇಳಿದಿದೆ. ಯಾವುದೇ ಸ್ವಾರ್ಥ ಇಲ್ಲದ ಕಾರಣಕ್ಕೋಸ್ಕರ ನಮ್ಮ ಜೊತೆ ಎಲ್ಲ ಯುವಕರು ನಮ್ಮ ಜೊತೆ ಬರ್ತಿದ್ದಾರೆ. ಅದಕ್ಕೋಸ್ಕರ ಇನ್ನಷ್ಟು ಯುವಕರು ಸೇರುವ ಮುಖಾಂತರ, ಎಲ್ಲ ಕಾರ್ಯಕರ್ತರು ಸೇರುವ ಮುಖಾಂತರ ನಾವೆಲ್ಲರೂ ಹೆಚ್ಚಿನ ಬಹುಮತ ಗೆಲ್ಲಿಕ್ಕಿದ್ದೇವೆ. Bal Vikas English Medium School, Mani, Bantwal Taluk, to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 990222 6466.